ಚಿನ್ನ ಖರೀದಿಗೆ ಹೋಗಿದ್ದವನಿಂದ ಕೋಟಿ ಕೋಟಿ ಹಣ ಪಡೆದು ಚಿನ್ನವನ್ನು ಕೊಡದೆ ಹಣವು ಹಿಂತಿರುಗಿಸದೆ ಬೆಂಗಳೂರಿನ ಎಂಪಿ ಚಿನ್ನದ ಮಳಿಗೆಯ ಮಾಲೀಕ ಮತ್ತು ಮಹಿಳೆಯೊಬ್ಬಳು ಹಣ ಪಡೆದು ಲಪಟಾಯಿಸಿದ್ದಾರೆ. ಪುನೀತ್ ಹಣ ಕಳೆದುಕೊಂಡ ಯುವಕ ಇಂದರ್ ಚಂದ್ ಮತ್ತು ಪುನೀತ್ ಸಂಬಂಧಿ ಸವಿತಾ ರೆಡ್ಡಿ ಕೃತ್ಯ ಎಸಗಿದ ಆರೋಪಿಗಳು. ಏಕೆ ಪುನೀತ್ಗೆ ಎಂಪಿ ಚಿನ್ನದ ಮಳಿಗೆಯಲ್ಲಿ ಚಿನ್ನ ಕಡಿಮೆ ಬೆಲೆ ಹಾಗೂ ವೇಸ್ಟೇಜ್ ಚಾರ್ಜ್ ತುಂಬಾನೇ ಕಡಿಮೆ ಇರುತ್ತೆ ಎಂದು ಹೇಳಿದ್ದಳು. ಏಕೆಯ ಮಾತು ನಂಬಿ 2 ಕೋಟಿ ಹಣದೊಂದಿಗೆ ಈತ ಕುಟುಂಬಸ್ಥರೊಂದಿಗೆ ಚಿನ್ನದ ಮಳಿಗೆಗೆ ಹೋಗಿದ್ದಾನೆ. ಹಣದ ಬ್ಯಾಗ್ ಇಸ್ಕೊಂಡು ಹೊರಗಡೆ ಇರಿ, ನಿಮ್ಮ ದುಡ್ಡು ಸರಿ ಇದೆ ಎಂದು ನಂಬಿಸಿ ಒಳಗಡೆ ಹೋದವರು ಮರಳಿ ಬರಲೇ ಇಲ್ಲ. ಸಿಬ್ಬಂದಿ ಕೇಳಿದರೆ ಮಾಲೀಕರ ಜೊತೆ ಮಾತನಾಡಿ ಅಂತ ಪುನೀತ್ ಕುಟುಂಬಸ್ಥರನ್ನ ದಬಾಯಿಸಿದ್ದಾರೆ. ಮಾಲೀಕನಿಗೆ ಫೋನ್ ಮಾಡಿದ್ರೆ ಸವಿತಾ ಹತ್ತಿರ ಮಾತನಾಡಿದ್ದೀನಿ, ಅಲ್ಲೇ ಮಾತನಾಡಿಕೊಳ್ಳಿ ಎಂದು ಉಡಾಫೆ ಉತ್ತರ ಕೊಡ್ತಾನೆ. ಇನ್ನು 2 ಕೋಟಿ ಹಾರ್ಡ್ ಕ್ಯಾಶ್ ಕೊಟ್ಟು ಕಂಗಾಲಾದ ಪುನೀತ್ ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ಕೂಡ ವಂಚಕರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಪೊಲೀಸರು ಕೂಡ ಅವರ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಎಂದು ಹಣ ಕಳೆದುಕೊಂಡ ಪುನೀತ್ ಆರೋಪಿಸಿದ್ದಾರೆ.